ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದ, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಲಿತಾ ಜ್ಯುವೆಲರಿ. ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುರೇಖಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫೈನ್. ಚೆನ್ನಾಗಿದ್ದೀರಾ? ಮತ್ತು ಹೇಗೆ ನಡೀತಾ ಉಂಟು ಇವಾಗ ವೆದರಿಗೆ? ನೀವು ಬ್ರಾಹ್ಮಿನ್ಸಲ್ಲಿ ಏನು ಸ್ಪೆಷಲ್ ಎಲ್ಲ ಅಡುಗೆ ಮಾಡ್ತಿದ್ದೀರಾ? ನಾನಿವತ್ತು ಆಷಾಢ ಸ್ಪೆಷಲ್, ಆಟಿ ಸ್ಪೆಷಲ್ ಮಾಡ್ತಾ ಇದ್ದೇನೆ. ಆಟಿ ಸ್ಪೆಷಲ್ ಅಲ್ಲ? ಆಟಿ ಸ್ಪೆಷಲ್ ಏನದು ಅಂದರೆ? ಹಲಸಿನ ಹಣ್ಣಿಂದ ಒಂದು ಸ್ವೀಟ್, ಗೆಣಸಲೆ ಅಂತ. ಗೆಣಸಲೆ. ಓಕೆ. ಮತ್ತೆ ಇನ್ನೊಂದು ಕೆಸುವಿನ ಸೊಪ್ಪಲ್ಲಿ, ಕೆಸುವಿನ ಎಲೆಯಿಂದ ಕರಗಲಿ. ಕೆಸುವಿನ ಅಂದರೆ ಪತ್ರೊಡೆ ಥರ? ಅದಲ್ಲ, ಗ್ರೇವಿ. ಇದು ಗ್ರೇವಿಯಾ? ಓಕೆ, ಗ್ರೇವಿ. ಓಕೆ. ಇವಾಗಿನ ಟೈಮಲ್ಲಿ ಕೆಸು ಮತ್ತು ಹಲಸಿನ ಹಣ್ಣೆಲ್ಲ ಎಲ್ಲ ಕಡೆ ಸಿಗ್ತದೆ, ಆವಾಗ ನಮಗೆ ಮನೆಯಲ್ಲಿ ಮಾಡ್ಬೋದಲ್ಲ. ಹಾಗಾದ್ರೆ ನಾವು ಈಗ ಅಡುಗೆ ರೂಮಿಗೆ ಹೋಗುವ. ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮಿಗೆ ಬಂದೈತಲ್ಲ, ಅಡುಗೆ ರೂಮ್ ಬಂದಲ್ಲ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಓಕೆ, ಫಸ್ಟಿಗೆ ನಾವು ಸ್ವೀಟ್ ಮಾಡುವ. ಹಲಸಿನ ಹಣ್ಣಿದು. ಓಕೆ, ಎಂತ ಬೇಕು ಫಸ್ಟ್ ನಿಮಗೆ? ನೀವು ಫಸ್ಟ್ ಗ್ಯಾಸ್ ಹಚ್ಚಿ. ಓಕೆ, ಅಂದರೆ ಬಾಣಲ್ ಬೇಕಾ? ಹೌದು. ಓಕೆ. ನಾವು ಫಸ್ಟು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಬಿಸಿ ಮಾಡ್ಕೊಳ್ಳುವ. ಓಕೆ, ಹಾಗಾದರೆ ನಾವು ಒಳಗಡೆ ಫಿಲ್ಲಿಂಗ್ ಅದು. ಓಕೆ. ಸ್ಪೂನ್ ಬೇಕು. ಓಕೆ. ಮೊದಲು ಬೆಲ್ಲ ಹಾಕುವ. ಬೆಲ್ಲ ಅಲ್ಲ? ಓಕೆ. ನೀವು ಬೆಲ್ಲ ನೀರು ಮಾಡಿ ತಂದಿದ್ದೀರಲ್ಲ? ಇದು ಆ್ಯಕ್ಚುಲಿ ನೀರು ಬೆಲ್ಲವೇ. ನೀರು ಬೆಲ್ಲ. ನಮ್ಮಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಓಕೆ ಓಕೆ. ಇದು ಸೇಮ್ ಈ ಥರ ಬೆಲ್ಲ, ಜೋನಿ ಬೆಲ್ಲ ಅಂತ ಹೇಳ್ತಾರೆ. ಓಕೆ ಓಕೆ. ಇದು ಗಟ್ಟಿ ಆಗಲ್ಲ? ಇದು ಗಟ್ಟಿ ಅಲ್ಲ, ಇದು ಹೀಗೆ ಸಿಗುದೇ ಹೀಗೆ. ಓಕೆ ಓಕೆ ಓಕೆ. ಅದಕ್ಕೆ ಮತ್ತೆ ತೆಂಗಿನಕಾಯಿ ಹಾಕಿ. ತೆಂಗಿನಕಾಯಿ, ಬೆಲ್ಲ ಮತ್ತು ತೆಂಗಿನಕಾಯಿ. ಹೌದು. ನಾರ್ಮಲ್ ಒಳಗಡೆ ಫಿಲ್ಲಿಂಗ್ ಇದು. ಹೌದು. ಗೆಣಸಲೆಗೆ ಒಳಗಡೆ ಫಿಲ್ಲಿಂಗ್ ಇದು. ಓಕೆ. ಅದನ್ನು ಸ್ವಲ್ಪ ಮಾಡಿಕೊಳ್ಳುವ. ಓಕೆ. ಇದು ಬಿಸಿ ಮಾಡುವಾಗ ಥಿಕ್ನೆಸ್ ಬರ್ತದೆ. ಹೌದು. ಬೆಲ್ಲದಲ್ಲಿ ಪಾಕ ಬರ್ತದಲ್ಲ, ಪಾಕ ಬರುವಾಗ ಇದು ಥಿಕ್ ಆಗ್ತದೆ. ಇದು ಸಾಧಾರಣ ಈಗ ನಾವು ಈಗ ನೀರು ದೋಸೆಗೆಲ್ಲ ಕಾಯಿ ಬೆಲ್ಲ ಅಂತ ತಿಂತೇವೆ, ಅದೇ ಥರ ಬರುತ್ತೆ. ಸೇಮ್ 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 ಸೇಮ್. ಆಯಿತು, ಈಗ ಬಿಸಿ ಆಗ್ತಾ ಇದೆ. ಓಕೆ. ಇನ್ನು ಸ್ವಲ್ಪ ಪಾಕ ಬರಲಿ. ಓಕೆ. ಬೆಲ್ಲದ ಪಾಕ ಬರುವಾಗಲೇ ಅದರ ಪರಿಮಾಣ ಹಾಗೆ ಗೊತ್ತಾಗ್ತಂತಲ್ಲ? ಅದಂದರೆ ಸಪೋಸ್ ಪಾಕ ಬರಲಿಲ್ಲ ಆದರೆ ನಮಗೆ ಒಳಗಡೆ ಸ್ಪ್ರೆಡ್ ಆಗ್ತದೆ ಅದು. ಓಕೆ ಓಕೆ. ಇದು ಪಾಕ ಬಂದಷ್ಟು ನಮಗೆ ಒಳ್ಳೆಯದು, ತಿಕ್ಕಾದಷ್ಟು ಒಳ್ಳೆಯದು. ಓಕೆ. ಸಾಕು, ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ. ನೆಕ್ಸ್ಟ್ ಈಗ ಫಿಲ್ಲಿಂಗ್ ರೆಡಿ ಆಯಿತು. ಓಕೆ. ಈಗ ನೆಕ್ಸ್ಟ್ ನಾನು ಮಿಕ್ಸಿಗೆ ಓಕೆ ನೆನೆಸಿದ್ದು ಅಕ್ಕಿ ಒಂದು 4 ತಾಸು ನೆನೆಸಬೇಕು, ಬೆಳ್ತಿಗೆ ಅಕ್ಕಿ. ಓಕೆ. ಮತ್ತು ಹಲಸಿನ ಹಣ್ಣಿನ ಸೋಳೆ ಬಿಡಿಸಿ ತಂದಿದ್ದು ಒಂದು 5 ರಿಂದ 6 ಸೋಳೆ. ಇದು ನಮ್ಮಲ್ಲಿ ನಾರ್ಮಲ್ ಹಲಸಿನ ಹಣ್ಣು, ಬೊಕ್ಕೆ ಹಲಸಿನ ಹಣ್ಣು ಆಗ್ಬೇಕಂತ ಇಲ್ಲ. ಹೌದು, ನಮ್ಮ ಕಡೆ ಎಲ್ಲ ತುಳುವ ಅಂತ ಹೇಳ್ತಾರಲ್ಲ, ಆ ಹಲಸಿನ ಹಣ್ಣು ಸ್ಪೂನು. ಅದನ್ನು ಮಿಕ್ಸ್ ಮಾಡಬೇಕು ಅಂತಿಲ್ಲ, ಅದೇ ಸಾಧಾರಣ. ಅದು ಈಗ ನಾನು ಮಿಕ್ಸಿಗೆ ಹಾಕ್ತೇನಲ್ಲ, ಹಾಕುವಾಗ ಅದು ಪೇಸ್ಟ್ ಆಗ್ತದೆ.
ಹಲಸಿನ ಹಣ್ಣಿಂದ ಬೇರೆ ಬೇರೆ ಐಟಮ್ಸ್ ಉಂಟಲ್ಲ, ದೋಸೆ ಮಾಡ್ಲಿಕ್ಕೆ ಆಗ್ತದೆ. ದೋಸೆ, ಪಾಯಸ, ಹೌದು, ಮತ್ತೆ ಇಡ್ಲಿ ಎಲ್ಲ ಮಾಡ್ತಾರೆ. ನಮ್ಮ ಕಮ್ಯುನಿಟಿ ಅವ್ರದ್ದು ಟ್ರೆಡಿಷನಲ್ ಫುಡ್ ಇದು. ಅದೇ ಅಂದ್ರೆ ಬ್ರಾಹ್ಮಿನ್ಸ್ ಇದ್ದಾರೆ. ಬ್ರಾಹ್ಮಿನ್ಸ್ ಅಲ್ಲಿ ಅಂದ್ರೆ ಯಾವ ಟ್ರೆಡಿಷನ್, ಯಾವ ಪ್ರೋಗ್ರಾಮ್ಗೆ ಇದನ್ನ ಮಾಡ್ತಾರೆ? ಏನಿಲ್ಲ, ಈಗ ಮಳೆಗಾಲದಲ್ಲಿ ಆಷಾಢ ತಿಂಗಳಲ್ಲಿ ಜಾಸ್ತಿ ಹಲಸಿನ ಹಣ್ಣು ಸಿಗ್ತದಲ್ಲ, ಹೌದು. ಇದು ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಆ ಟೈಮಲ್ಲೆಲ್ಲ ಜಾಸ್ತಿ ಮಾಡ್ತಾರಲ್ಲ. 1 ಸ್ಪೂನ್. ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ವ, ಸ್ವಲ್ಪ ಪಿಂಚ್, ಅಂದ್ರೆ ಅದು ಸ್ವೀಟ್ ಚಂದ ಹಿಡಿಕೊಳ್ತದಂತ. ಇದಕ್ಕೆ ಸಹ ಸ್ವಲ್ಪ ಬೆಲ್ಲ ಹಾಕ್ಕೊಳ್ವ. ಓಕೆ. ನೀವು ಸ್ವೀಟ್ ಜಾಸ್ತಿ ಅಂದ್ರೆ ನಿಮ್ಮ ಟ್ರೆಡಿಷನಲ್ ಫುಡ್ ಅಂತ ಹೇಳುವಾಗ ಸ್ವೀಟ್ ಇದ್ದೇ ಇರುತ್ತಲ್ಲ ನಮ್ಮದರಲ್ಲಿ ಬೇಕೆ. ಹೌದು. ಮತ್ತೆ 2 ಏಲಕ್ಕಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ವ. ಏನು ನೀರು? ನೀರೇನು ಬೇಡ. ಬೇಡವಾ? ಇದು ದಪ್ಪವಾಗಿ ಇರಬೇಕು. ನಮಗೆ ಅದನ್ನ ಬಾಳೆ ಎಲೆಯಲ್ಲಿ ಸ್ಪ್ರೆಡ್ ಮಾಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಅದು ದಪ್ಪದಾಗಿದ್ರೆ ಒಳ್ಳೇದು. ಓಕೆ, ನಮ್ಮದು ಹಲಸಿನ ಇದು ಮಿಕ್ಸ್ ರೆಡಿ ಆಯ್ತಲ್ಲ. ಹಲಸಿನ ಹಣ್ಣು ಅಕ್ಕಿ ಪೇಸ್ಟ್ ಆಯಿತು. ಓಕೆ. ಈಗ ಬಾಳೆ ಎಲೆ ತಗೊಂಡು ನಾವು ಇದನ್ನು ಹೀಗೆ ಬಾಳೆ ಎಲೆಗೆ ಹಾಕಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ತವ ಒಂದು ಇಟ್ಕೊಳುವ ಬಿಸಿಗೆ. ತವ ಬಿಸಿಗೆ ಇಡುವ. ಬಾಳೆ ಎಲೆ ಬೇಕಿದ್ರೆ ಸ್ವಲ್ಪ ಬಿಸಿ ಮಾಡಿ ಬಾಡಿಸ್ಕೊಳ್ಬೋದು. ಅಂದರೆ ಅದನ್ನು ಇಲ್ಲಾದರೆ ಸ್ಪ್ರೆಡ್ ಮಾಡಲಿಕ್ಕೆ ಒಳ್ಳೇದಾಗೋದಿಲ್ಲ. ಆದರೆ ಎಳೆ ಬಾಳೆ ಎಲೆ ಆದರೆ ಬೇಕಂತ ಇಲ್ಲ. ಓಕೆ. ಇದನ್ನು ನೀವು ಹೇಗೆ ಹಾಕ್ತೀರಾ? ಈಗ ತವಕ್ಕೆ ಉಲ್ಟಾ ಮಾಡ್ತೀರಾ ಹೇಗೆ? ತವಾದಲ್ಲಿ ಇದನ್ನ ಬಾಳೆ ಎಲೆ ಫೋಲ್ಡ್ ಮಾಡಿ ತವಾದಲ್ಲಿ ಇಡ್ಲಿಕ್ಕೆ. ಓಕೆ. ಅದು ನಿಮಗೆ ಬಿಸಿಯಲ್ಲಿ ಬೇಯ್ತದೆ, ಅದು ಚಂದ ಬೇಯ್ತದೆ. ಬೆಂದ ಮೇಲೆ ಬಾಳೆ ಎಲೆಯನ್ನು ತೆಗೆದು ಹೀಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಈ ಬೆಲ್ಲ ಮತ್ತು ತೆಂಗಿನಕಾಯಿ ಹೂರಣವನ್ನು ಒಳಗೆ ಹಾಕಿ ಫಿಲ್ ಮಾಡಿ ಮತ್ತು ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸ್ವಲ್ಪ ಹೀಗೆ ಮೇಲಿಂದ ಪ್ರೆಸ್ ಮಾಡಿದರೆ ಈಕ್ವಲ್ ಥಿಕ್ನೆಸ್ ಬರ್ತದಂತ. ಇಷ್ಟಾದ ಮೇಲೆ ಏನು ಬೇಡ, ಬಿಸಿ ಆದರೆ ಇದರಲ್ಲಿ ಇಡ್ಲಿಕ್ಕೆ. ಓಹೋ, ಈಗಂತೂ ಸ್ಪೆಷಲ್. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ. ಅಂದರೆ ಈ ಕೆಲವೊಮ್ಮೆ ಅದನ್ನು ಹಬೆಯಲ್ಲಿ ಇಡ್ತಾರಲ್ಲ, ಅದು ಹಬೆಯಲ್ಲಿ ಇಟ್ಟರೆ ಅದು ಕಡುಬು ಆಗ್ತದೆ. ಇದು ಗೆಣಸಲೆ ಅಂತ, ಇದನ್ನು ಹೀಗೆ ಮಾಡೋದು ನಮ್ಮಲ್ಲಿ. ತಿಳು ಸ್ಪ್ರೆಡ್ ಮಾಡಿದಷ್ಟು ಬೇಗ ಬೇಯ್ತದೆ. ಇದಕ್ಕೆ ಮುಚ್ಚಬೇಕಂತ ಏನಿಲ್ಲ, ಬೇಕಿದ್ರೆ ಮುಚ್ಕೊಳ್ಬಹುದು. ಅದೇ ತರ ತವದಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ ಮಾತ್ರ ಅದು ಬೇಯಲಿಕ್ಕೆ. ನಾವು ಇನ್ನೊಂದು ರೆಡಿ ಮಾಡ್ಕೊಳ್ವಾ. ಇದನ್ನ ಉಲ್ಟಾ ಹಾಕ್ಲಿಕ್ಕೆ ಉಂಟಾ? ರಿವರ್ಸ್ ಮಾಡಬೇಕು, 2 ಸೈಡ್ ಮಾಡಬೇಕು. ಇನ್ನೂ ಸ್ವಲ್ಪ ಬೇಯಲಿ, ಅದು ನಮಗೆ ಗೊತ್ತಾಗ್ತದೆ. ಅದು ಅದರದ್ದು ಎಲೆದು ಬಣ್ಣ ಬೇರೆ ಬರ್ತದೆ. ಈ ಎಲೆ ಬಣ್ಣ ಬೇರೆ ಬರುವಾಗ ಬೆಂದಿದೆ ಅಂತ ಗೊತ್ತಾಗ್ತದೆ ನಮಗೆ. ಸ್ವಲ್ಪ ಕೆಲಸ ಜಾಸ್ತಿ ತಗೊಳ್ತದಲ್ಲ ಅಡಿಗೆಗೆ? ಇದನ್ನ ಸ್ವಲ್ಪ ಟೈಮ್ ತಗೊಳ್ತದೆ. ಕೆಲಸ ಏನು ಹೆಚ್ಚಿಲ್ಲ, ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ. ಹಾಗೆ ನಾವು ಚಪಾತಿ ಎಲ್ಲ ಆದರೆ ರವ ಬೇಗ ಆಗ್ತದೆ. ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಅಂದರೆ ಟ್ರೆಡಿಷನಲ್ ಫುಡ್ ತಿಳಿದ್ರೆ ಹಾಗೆಲ್ಲ ಆರಾಮ್ಸೆ ಎಲ್ಲರೂ ಕೂತ್ಕೊಂಡು ಮಾಡೋದು ಅದು ಮನೆಯಲ್ಲೆಲ್ಲ. ಇದು ಜೋರು ಮಳೆ ಬರ್ತಾ ಇರುವಾಗ ಸಾಯಂಕಾಲ ಎಲ್ಲ ಮಾಡಿದ್ರೆ ಹೇಗೆ ಖಾಲಿ ಆಗ್ತದಂತ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಅಂದ್ರೆ ಈಗ ಇದರಲ್ಲಿ ಕಾಯಿ, ಬೆಲ್ಲ ಮತ್ತೆ ಹಲಸಿನ ಹಣ್ಣು ಎಲ್ಲ ಸ್ವೀಟ್ ಇದೆ. ಹಾಗಾಗಿ ಸ್ವೀಟ್ ಆಲ್ರೆಡಿ ಇಷ್ಟಪಡುವವರಿಗೆ ಒಳ್ಳೆಯದು. ಈಗ ಅದನ್ನ ರಿವರ್ಸ್ ಮಾಡುವ. ಗೆಣಸಾಲೆ ರೆಡಿ ಆಗ್ತಂಟಲ್ಲ, ಅದು ಆ್ಯಕ್ಚುಲಿ ನಾವು ಲಿಡ್ ಮುಚ್ಚಿದ್ರೆ ಬೇಗ ಆಗ್ತದೆ ಅಂತೇಳಿ ಹೇಳಿದ್ರು. ಹಾಗೇನಿಲ್ಲ, ಲಿಡ್ ಮುಚ್ಚಬೇಕಂತ ಇಲ್ಲ. ಇದೇ ಥರ ನೀವು ಮನೆಯಲ್ಲೆಲ್ಲ ಇದೇ ಥರ ಮಾಡಲಿಕ್ಕೆ ನಾವು ಯೂಶಲಿ ಕಬ್ಬಿಣದ ತವ ಬಳಸ್ತೇವೆ. ಅದು ಸ್ವಲ್ಪ ಬಿಸಿ ಜಾಸ್ತಿ ಆಗ್ತದೆ ಇದಕ್ಕಿಂತ, ಮತ್ತೆ ಅದರಲ್ಲಿ ಬೇಗ ಬೇಯ್ತದೆ. ಇದಕ್ಕಿಂತ ಬೇಗ ಬೇಯ್ತದೆ, ಮತ್ತೆ ಬೇಗ ಬೇಯ್ತದೆ. ಮತ್ತೆ ಒಂದೇ ಟೈಮಿಗೆ 2-3 ಮಾಡ್ಬೋದು. ಈಗ ಸಹ ಮಾಡ್ಬೋದು, ನಾವು ಟ್ರೈ ಮಾಡ್ಬೋದು.
ಸ್ವಲ್ಪ ಹಾಕುವಾಗ ಜಾಗ್ರತೆ ಮಾಡಬೇಕಷ್ಟೇ. ಹೌದು. ಹೀಗೆ ಬಾಳೆ ಎಲೆ ಬಿಟ್ಕೊಳ್ತದೆ ಬಿಟ್ರೆ ಬೆಂದಿದೆ ಅಂತ ಓಹೋ, ಹೌದು ಹೌದು, ಚೆನ್ನಾಗಿ ಬಂದಿದಲ್ಲ ಈಗ ಅದೇ ಅದೇ. ತುಂಬಾ ಚೆನ್ನಾಗಿ ಬರ್ತದೆ ಅದು. ಹೌದು. ನಮ್ಗೆ ಹೀಗೆ ಬೆಂದಿದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಬಾಳೆ ಎಲೆ ಎತ್ತಿದ್ರೆ ಆಯ್ತು. ಹೀಗೆ ಹೌದು, ಗೊತ್ತಾಗ್ತದೆ. ಎತ್ತಿದ್ರೆ ಗೊತ್ತಾಗ್ತದೆ ಅದು ಬೆಂದಿದೆ ಅಂತ ಗೊತ್ತಾಗ್ತದೆ. ಹೌದು. ಅದಕ್ಕೆ ಬಾಳೆ ಎಲೆಯನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಅಂದ್ರೆ ಬಾಳೆ ಎಲೆ ಮತ್ತೆ ಇದಕ್ಕೆ ಬೇರೆ ಯಾವ್ದು ಎಲೆಗೆ ಹಾಕಿ ನೀವು ಮಾಡೋ ಹಾಗೆ ಇಲ್ಲ, ಬಾಳೆ ಎಲೆ ಬೇಕು. ಬಾಳೆ ಎಲೆ ಬೇಕು, ಅದೇ ಬೇಕು. ಯಾಕಂದ್ರೆ ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳ್ತದಲ್ಲ. ಹೌದು. ಹಾಗೆ ಬಾಳೆ ಎಲೆಗೆ ಹಾಕಿದ್ರೆ ಅದು ಕರಟಿ ಎಲ್ಲ ಹೋಗುದಿಲ್ಲ. ಹೌದು. ಇಲ್ಲಾದ್ರೆ ಬೇರೆ ಯಾವ್ದಾದ್ರು ಎಲೆ ಆದ್ರೆ ಅದು ಕರಟಿ ಅಂಟ್ಕೊಳ್ತದೆ ಅದಕ್ಕೆ. ಬಾಳೆ ಎಲೆ ಆದ್ರೆ ಅದು ಬೆಂದ ಕೂಡಲೇ ಬಿಡ್ತದಲ್ಲ. ಓಕೆ, ಹಂಗಾದ್ರೆ ನಮ್ಮ ಇದನ್ನ ಹೆಸರು ಅಂತ ಹೇಳಿದ್ರೆ ಈಗ ಬೆಂದಿದೆ. ಹಲಸಿನ ಹಣ್ಣಿನ ಗೆಣಸ್ಲೆ ಅಂತ ಹೇಳ್ತೀವಿ ನಮ್ಮಲ್ಲಿ. ಗೆಣಸ್ಲೆ ಮಾಡ್ಲಿಕ್ಕೆ ಬಾಳೆ ಎಲೆ ಬಿಡ್ಲೇಬೇಕು. ಬಾಳೆ ಎಲೆ ಬೇಕಿಲ್ಲ. ಬಾಳೆ ಎಲೆ ಇಲ್ಲದಿದ್ರು ಕೂಡ ನಾವು ಹತ್ತಿರದವರ ತೋಟಕ್ಕೆ ಹೋಗಿ ಬಾಳೆ ಎಲೆ ಕೊಯ್ದು ತಂದು ಮಾಡ್ಬೋದಲ್ಲ. ಸ್ವಲ್ಪ ಆಚೆ ಮಾಡಿದ್ದು. ಮತ್ತೆ ಬಾಳೆ ಎಲೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ. ಅದರ ಬಾಳೆ ಎಲೆ ಹೌದು. ಬಾಳೆ ಎಲೆದಲ್ಲಿ ಊಟ ಮಾಡಿ ಇದು ನಾನು ಸ್ವಲ್ಪ ಎಳೆ ಎಲೆ ಅಂತ ತಗೊಂಡಿದ್ದೇನೆ. ಬೆಳತಿ ಎಲೆ ತಗೊಳ್ಳೋದಾದ್ರೆ ಸ್ವಲ್ಪ ಅದನ್ನ ಬಿಸಿಗೆ ಬಾಡಿಸಿದ್ರೆ ನಿಮ್ಗೆ ಅದು ಒಳ್ಳೇದಾಗ್ತದೆ ಹಚ್ಚಲಿಕ್ಕೆಲ್ಲ. ಅದು ಸ್ವಲ್ಪ ಇನ್ನೂ ದಪ್ಪ ಸಹ ಇರ್ತದಲ್ಲ ಬಾಳೆ ಎಲೆ, ಇಷ್ಟು ಬೇಗ ಕಪ್ಪು ಸಹ ಆಗುದಿಲ್ಲ. ಆದ್ರೆ ಬೇಯಲಿಕ್ಕೆ ಸಹ ಸ್ವಲ್ಪ ಟೈಮ್ ತಗೊಳ್ತದೆ ಅದು. ಇದು ಬೇಗ ಬೇಯ್ತದೆ ಅಂತ. ಎಳೆ ಎಲೆ ಆದ್ರೆ ಸ್ವಲ್ಪ ಒಳಗಡೆದು ಫಿಲ್ಲಿಂಗ್ ಎಲ್ಲ ಬೇಗ ಬೆಂದು ಬಾಳೆ ಎಲೆ ಬಿಟ್ಕೊಳ್ತದೆ. ಬಿಟ್ಕೊಂಡು ಬಾಳೆ ಎಲೆ ಇದು ಹೀಗೆ ಸ್ವಲ್ಪ ಕರಟಿದ್ರೆ ಟೇಸ್ಟ್ ಜಾಸ್ತಿ ಈ ಸ್ವೀಟ್. ತುಂಬಾ ನೀವು ಮೇಲೆ ಮೇಲೆ ಬೇಯಿಸಿದ್ರೆ ಬಾಯಿಗೆ ತಾಗ್ತದ ಅದು, ಮತ್ತೆ ಅಷ್ಟು ರುಚಿ ಬರೋದಿಲ್ಲ. ನಾವು ಈ ಕಲ್ತಪ್ಪೆಲ್ಲ ತಿಂತೇವಲ್ಲ, ಬಣ್ಣ ಸ್ವಲ್ಪ ಕಪ್ಪು ಬಂದ್ರು ಅದು ಸ್ವಲ್ಪ ಬೆಂದಿದ್ದ ಟೇಸ್ಟ್ ಬೇರೆ, ಟೇಸ್ಟ್ ಒಳ್ಳೇದಿರ್ತದೆ. ಇದು ರೆಡಿ ಆಗಿದೆ ತಿನ್ಲಿಕ್ಕೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕುವ. ಓಕೆ, ಚೆನ್ನಾಗಿದೆ, ಹೊಗೆಲ್ಲ ಬರ್ತಂಟು. ಅದು ಆ ಥರ ಬೆಲ್ಲದ ನೀರು ಕೂಡ ಬರ್ತಾ ಇದೆಯಲ್ಲ. ಅದು ನಾವು ಒಳಗಡೆ ಬೆಲ್ಲ ಮತ್ತೆ ತೆಂಗಿನಕಾಯಿ ಫಿಲ್ಲಿಂಗ್ ಹಾಕಿದೇವಲ್ಲ, ಅದು ಸ್ವಲ್ಪ ಸ್ವಲ್ಪ ಎಲೆಗೆ ಬರ್ತದೆ. ಅದು ಬಿಸಿ ಆಗುವಾಗ ಬೆಲ್ಲ ಮೆಲ್ಟ್ ಆಗ್ತದಲ್ಲ, ಆಗ ಸ್ವಲ್ಪ ಹೊರಗೆ ಬರ್ತದೆ ಅಷ್ಟೇ. ಬಟ್ ಅದು ತಿನ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆದಾಗ್ತದೆ. ಇದು ಹಲಸಿನ ಹಣ್ಣಿನ ಗೆಣಸ್ಲೆ ರೆಡಿ ಆಯಿತು. ಓಕೆ, ಟೇಸ್ಟ್ ಮಾಡಿ ನೋಡಿದಲ್ಲ. ಓಕೆ, ನಿಮ್ಮ ಟ್ರೆಡಿಷನಲ್ ಫುಡ್ ಅಂತ ಹೇಳಿದ್ರು, ನೀವು ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡಿದ್ರೆ ಅಂದರೆ ಟ್ರೆಡಿಷನಲ್ ಚೆನ್ನಾಗಿ ಬರಬೇಕಲ್ಲ, ಅದು ಫೈನಲ್ ಆಗಿ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಅಂದರೆ ನೋಡಲಿಕ್ಕೆ ಟೇಸ್ಟಿಯಾಗಿ ಕಾಣ್ತಾ ಉಂಟು, ಅದರ ಪರಿಮಳ ಎಲ್ಲ. ಟೇಸ್ಟ್ ನೋಡೋಲ್ಲ ಹಾಗಾದರೆ? ಹೌದು. ಓಕೆ, ಸುರೇಖ್ ಅವರು ಸಾಕಾಗಿರುವಂತಹ ಹಲಸಿನ ಹಣ್ಣಿನ ಗೆಣಸಲೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಹಲಸಿನ ಹಣ್ಣಿನ ಗೆಣಸಲೆ ತಯಾರಿಸುವ ವಿಧಾನ: ಮೊದಲು ಬೆಲ್ಲಕ್ಕೆ ಸ್ವಲ್ಪ ತೆಂಗಿನ ತುರಿ ಸೇರಿಸಿ ಪಾಕ್ ಬರುವವರೆಗೂ ಹುರಿದು ಬೇಯಿಸಿ. ಇನ್ನೊಂದೆಡೆ 6ರಿಂದ 8 ಹಲಸಿನ ಹಣ್ಣಿನ ಸೊಳೆಗೆ 4 ಚಮಚದಷ್ಟು ತೆಂಗಿನ ತುರಿ, ಚಿಟಿಕೆ ಉಪ್ಪು, ಬೆಲ್ಲ ರುಚಿಗೆ ಅನುಸಾರವಾಗಿ ಹಾಕಿ ಏಲಕ್ಕಿ ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಬಾಳೆ ಎಲೆಯ ಮೇಲೆ ಎಣ್ಣೆ ಸವರಿ ರುಬ್ಬಿದ ಹಲಸಿನ ಹಣ್ಣಿನ ಪೇಸ್ಟನ್ನು ಸವರಿ ತಯಾರಿಸಿದ ಹೂರಣವನ್ನು ಉದುರಿಸಿ ಮಡಚಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಇಟ್ಟು ಕಾಯಿಸಿ ಬೇಯಿಸಿಕೊಳ್ಳಿ. ಈಗ ಸಾಂಪ್ರದಾಯಿಕ ಖಾದ್ಯ ಹಲಸಿನ ಹಣ್ಣಿನ ಗೆಣಸಲೆ ಸವಿಯಲು ಬಲು ರುಚಿ. ಓಕೆ, ಹಲಸಿನ ಹಣ್ಣಿನ ಗೆಣಸಲೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಿಮ್ಮ ಮನೆಯಲ್ಲೆಲ್ಲ ಸಿಗುತ್ತೆ ಹಲಸಿನ ಹಣ್ಣು, ಈ ಟೈಮಲ್ಲೆಲ್ಲ ರೆಡಿ ಇರುತ್ತೆ, ಮರದಿಂದ ಕೊಯ್ಕೊಂಡು ಬರೋದು, ಗೆಣಸೆಲ್ಲ ರೆಡಿ ಮಾಡೋದು. ಓಕೆ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಶ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣವ್ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಹೋಸ್ಮ್ಯಾನ್ ತೋರ್ದಾಲ್, ಸತ್ಯನಾಥ್ ತೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಲಲಿತಾ ಜ್ಯುವೆಲರಿ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಸುರೇಖ್ ಅವರು ಅವಾಗಲೇ ಗೆಣಸೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ.
ಇವಾಗ ಈಗ ಕೆಸುವಿನ ಎಲೆಯಿಂದ ಕರಗಲಿ ಅಂತ ಕರಗಲಿ. ಓಕೆ, ಇದು ಹೆಸರು ಕೂಡ ಸ್ಪೆಷಲ್ ಆಗಿದೆ. ಸ್ಪೆಷಲ್ ಆಗಿದೆ. ಅದೊಂದು ಗ್ರೇವಿಯಾ? ಅದು ಕೂಡ ಟ್ರೆಡಿಷನಲ್ ಫುಡ್. ಕರಗಲಿ ಅಲ್ಲ? ಕರಗಲಿ. ಓಕೆ, ಕರಗಲಿಗೆ ಫಸ್ಟ್ ಎಂತ ಬೇಕು ಈಗ? ಫಸ್ಟ್ ಕೆಸುವಿನ ಎಲೆಯನ್ನು ನಾವು ತಕೊಂಡು ಅದನ್ನ ಹೀಗೆ ಫೋಲ್ಡ್ ಮಾಡಿ ಇದಕ್ಕೆ ಒಂದು ರಸ ಬರ್ತದೆ ಅದನ್ನು ತೆಗೆಯುವಾಗ. ಹಾಗೆ ಅದು ನಮ್ಮ ಕೈಗೆ ತಾಗಿದ್ರೆ ತುರಿಸ್ತದೆ. ಸೊ ನಾವು ಸ್ವಲ್ಪ ಕೈಗೆ ತೆಂಗಿನ ಎಣ್ಣೆನ ಹಾಕೊಳ್ಬೇಕು. ತೆಂಗಿನ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಗೆ ಏನಾಗುದಿಲ್ಲ, ತುರಿಸುದಿಲ್ಲ. ಕೆಸು ಅಂತ ಬಂದಾಗ ಅದು ಎಲ್ಲಾದ್ರೂ ಹೌದು, ತುರಿಸ್ತದೆ. ಇದು ನಾನು ತೊಳೆದು ನೀರಲ್ಲಿ ಚಂದ ತೊಳೆದು ಒಣಗಿಸಿ ತಂದ್ಕೊಂಡಿದ್ದೇನೆ. ನೀರು ಹೋದ್ರೆ ಆಯ್ತು ಅಷ್ಟೇ, ಜಾಸ್ತಿ ನೀರಿನ ಅಂಶ ಇರಬಾರ್ದು ಇದರಲ್ಲಿ, ಆಗ ಅಂದ್ರೆ ತುರಿಸುದು ಜಾಸ್ತಿ ಆಗ್ತದಂತ. ಇದನ್ನ ಚಂದ ಕಟ್ ಮಾಡ್ಬೇಕು ನಾವೀಗ. ಕೆಸು ನೀವು ಅಂದ್ರೆ ಜಾಸ್ತಿ ಬೇಕಾಗ್ತದೆ ಹೇಗೆ ಅಂದ್ರೆ? ಇದು ತುಂಬಾ ಕಡಿಮೆ ಆಗ್ತದೆ. ಈಗ ಪಾಲಕ್ ಹೇಗೆ ನಾವು 1-2 ಪ್ಯಾಕೆಟ್ ಪಾಲಕ್ ಇದು ಮಾಡಿದ್ರೆ ಹೇಗೆ ಚೂರ್ ಆಗ್ತದೆ, ಹಾಗೆ ಇದು ಸಹ ಬೇಯುವಾಗ ಸ್ವಲ್ಪ ಆಗ್ತದೆ. ಅದೀಗ ಕಟ್ ಮಾಡುವಾಗ ಮಾತ್ರ ನಮ್ಗೆ ಇದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ. ಮತ್ತೆ ಅದರದ್ದು ದಂಟೆಲ್ಲ ಇರಬಾರ್ದು, ಕೆಸುವಿನ ಎಲೆದು ದಂಟೆಲ್ಲ ಇರಬಾರ್ದು. ಮತ್ತೆ ನಾವು ತಕೊಳ್ಳುವಾಗ ಸ್ವಲ್ಪ ಎಳೆ ಎಲೆಯನ್ನು ತಕೊಂಡಷ್ಟು ನಮ್ಗೆ ಟೇಸ್ಟ್ ಸಹ ಒಳ್ಳೆ ಬರ್ತದೆ, ಮತ್ತೆ ಬೇಯಲಿಕ್ಕೆ ಸಹ ಬೇಗ ಬೇಯ್ತದೆ ಅದು. ಕಡಿಮೆ ಅಂತ ಹೇಳ್ತಾರೆ. ಈಗ ನಾವು ಬಾಣಲೆ ಇಟ್ಕೊಳ್ಳುವ, ಬಾಣಲೆಗೆ ಇದನ್ನು ಹಾಕೊಳ್ಳುವ. ಡೈರೆಕ್ಟ್ ಬಾಣಲೆಗೆ ಹಾಕುದು? ಡೈರೆಕ್ಟ್ ಬಾಣಲೆಗೆ ಸ್ವಲ್ಪ ನೀರು ಹಾಕ್ಬೇಕು, ಅದು ಇಲ್ಲದ್ರೆ ಸಡನ್ ಆಗಿ ಅಂಟ್ಕೊಳ್ತದೆ ಅದು. ಸ್ವಲ್ಪ ನೀರು ಹಾಕಿ ಮತ್ತೆ ಇದನ್ನು ಹಾಕುವ. ಕಾಲು ಲೋಟ ಆಗುವಷ್ಟು ನೀರು ಹಾಕಿ. ಸಾಕ? ಹಾ, ಸಾಕು. ಈಗ ಇದನ್ನ ಇದರಲ್ಲಿ ಹಾಕ್ಲಿಕ್ಕೆ ಡೈರೆಕ್ಟ್ ನೀವು ಬಾಣಲೆಗೆ ಹಾಕ್ತೀರಾ? ಹೌದು. ಈಗ ಇದಕ್ಕೆ ನಾವು ಒಂದು ಲಿಡ್ ಹಾಕುವ. ಲಿಡ್ ಮುಚ್ಚಿದ್ರೆ ಸ್ವಲ್ಪ ಬೇಗ ಬೇಯ್ತದೆ, ಮತ್ತೆ ಇದರ ಆವಿ ಹೊರಗೆ ಹೋಗುದಿಲ್ಲಲ್ಲ, ಸೊ ಬೇಗ ಬೇಯ್ತದೆ ನಮ್ಗೆ. ಅದು ಅಂದ್ರೆ ಈಗ ಅದನ್ನ ಏನು ತೋರಿಸ್ತೇವೆ ಅಂತ ಹೇಳ್ತಾರೆ, ಅದರ ನೀರನ್ನು ತೆಗಿಲಿಕ್ಕುಂಟ? ಇಲ್ಲ, ನೀರು ತೆಗಿಲಿಕ್ಕಿಲ್ಲ. ಹಾಗಾದ್ರೆ ಅದು ತೋರಿಸುದಿಲ್ವಾ? ತುರಿಸುದಿಲ್ಲ. ತುರಿಸುವುದಕ್ಕೆ ಹುಳಿ ಹಾಕ್ಲಿಕ್ಕಿದೆ. ಅದು ಈ ಬಿಂಬುಳಿ ಅಂತ ಹೇಳ್ತಾರಲ್ಲ, ಇದೊಂದು 5-6 ತಗೊಳ್ಳುವ. ಇದನ್ನ ಚಂದ ಕಟ್ ಮಾಡಿ. ಅದು ಏನು ಕೆಸುವಿನ ತೋರಿಸೋದಕ್ಕೆ ಒಳ್ಳೆ ಆಗ್ತದೆ ಅಂತೇಳಿ? ಹಾ, ಇದು ಹುಳಿಗೆ ಇದನ್ನು ಹಾಕ್ತೇವೆ. ಯೂಶುವಲಿ ಹುಳಿ ಹಾಕಿದ ಕೂಡಲೇ ಅದು ತುರಿಸುವುದು ಇದು ಕಡಿಮೆ ಆಗ್ತದೆ ಅದರಲ್ಲಿ. ಹಾಗೆ ಇದನ್ನ ನಾವು ಚಂದ ಪೀಸ್ ಮಾಡಿ ಅದರೊಟ್ಟಿಗೆ ಬೇಯಿಸ್ಲಿಕ್ಕೆ ಇದನ್ನು ಸಹ. ಈಗ ಲಿಡ್ ಓಪನ್ ಮಾಡಿ ಇದನ್ನ ಹಾಕುವ. ಇದು ಸಹ ಬೇಗ ಬೇಯ್ತದೆ, ಇದರಲ್ಲಿ ವಾಟರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಬೇಗ ಬೇಯ್ತದೆ. ಸ್ವಲ್ಪ ಲಿಡ್ ಮುಚ್ಚಿ 1-2 ನಿಮಿಷ ವೇಟ್ ಮಾಡುವ. ಓಕೆ ಮ್ಯಾಮ್, ಇದು ಕೆಸದಿಂದ ನೀವು ಏನು ಕೆಸುವಿನ ಎಲೆಯಲ್ಲಿ ಗ್ರೇವಿ ಮಾಡೋಲ್ಲ? ಬೇರೆ ಈ ಪತ್ರೊಡೆ ಬಿಟ್ಟು ಬೇರೆ ಎಲ್ಲ ತುಂಬಾ ಮಾಡ್ತೇವೆ. ಇದೊಂದು ನಮ್ಮದು ಟ್ರೆಡಿಷನಲ್ ಫುಡ್. ಮತ್ತೆ ಒಂದು ಸಾಂಬಾರ್ ತರ ಮಾಡ್ತೇವೆ ಗ್ರೇವಿ, ಇನ್ನೊಂದು ಅದು ಸಹ ಮಾಡ್ತೇವೆ. ಇದು ನೋಡ್ಲಿಕ್ಕೆ ನಿಮ್ಗೆ ಪಾಲಕ್ ಗ್ರೇವಿ ಹಾಗೆ ಬರ್ತದೆ, ಟೇಸ್ಟ್ ಮಾತ್ರ ಡಿಫರೆಂಟ್. ಒಳಗಡೆ ಅನಿಸ್ತಾ ಉಂಟು ನೀವು ಈಗ ಅಂದ್ರೆ ಈ ನೀರನ್ನ ಏನು ತೆಗಿಲಿಲ್ಲಲ್ಲ, ಹಾಗಾಗಿ ಇದು ತುರಿಸುವ ಅಂಶ ಜಾಸ್ತಿ ಬರುತ್ತಾ ಹೇಗೆ ಅಂತ? ಇಲ್ಲ, ಹಾಗೆ ಆಗ್ಲಿಕ್ಕೆ ನಾವು ಇದು ಹುಳಿ ಹಾಕಿದೇವಲ್ಲ, ಹುಳಿ ಮತ್ತೆ ಖಾರ ಎಲ್ಲ ಹಾಕುವಾಗ ಇನ್ನು ಸ್ವಲ್ಪ ನೀರು ಹಾಕುವ. ಅದು ಸಾಕು. ಇದೀಗ ನೋಡಿ ಸ್ವಲ್ಪ ಆಯ್ತು, ಇನ್ನು ಸ್ವಲ್ಪ ಆಗ್ತದೆ ಅದು. ಇನ್ನು ನಾವು ಈಗ ಇದಕ್ಕೆ ಉಪ್ಪೆಲ್ಲ ಹಾಕುವ. ಅಂದ್ರೆ ಫಸ್ಟ್ ನಮ್ಗೆ ಎಷ್ಟು ಹಾಕ್ಬೇಕಂತ ಗೊತ್ತಾಗುದಿಲ್ಲ, ಕ್ವಾಂಟಿಟಿ ಜಾಸ್ತಿ ಇರ್ತದೆ, ಆಗ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಉಪ್ಪೆಲ್ಲ ಹಾಕುವ. ಈಗ ಉಪ್ಪು ಹಾಕ್ಲಿಕ್ಕೆ ನಾನು ಕಲ್ಲುಪ್ಪು ಬಳಸ್ತಾ ಇದ್ದೇನೆ. ಅದಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕುವ. 1 ಸ್ಪೂನ್ ಉಪ್ಪು ಹಾಕುವ. ಈಗ ಸ್ವಲ್ಪ ಪುನಃ ಇದಕ್ಕೆ ನಾವು ಖಾರಕ್ಕೆ
ಗಾಂಧಾರಿ ಮೆಣಸು ಅಂತ ಒಂದು ಸಿಗ್ತದೆ, ಅದನ್ನು ಹಾಕ್ತೇವೆ. ಗಾಂಧಾರಿ ಮೆಣಸು ಅಲ್ಲ? ಈಗ ಮಳೆಗೆ ಗಾಂಧಾರಿ ಮೆಣಸು ಸಿಗುದಿಲ್ಲ ನಮ್ಗೆ, ನಾನು ಅದರದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಂಗಂದ್ರೆ ಮನೆಯಲ್ಲಿ ನೀವು ಶೇಖರಣೆ ಮಾಡಿ ಇಟ್ಕೊಳ್ಳೋದು, ಫ್ರಿಜ್ ಅಲ್ಲಿ ಇಡುದು. ಅದನ್ನು ಒಣಗಿಸಿ ಕೂಡ ಇಡ್ತಾರೆ? ಒಣಗಿಸಿ ಇಡ್ತೇವೆ. ಇದು ಒಂದು 2-3 ತಿಂಗಳಿಗೆ ಇದು ಬರ್ತದೆ. ಹಸಿ ಇರುವಾಗ್ಲೇನೆ ಅದಕ್ಕೆ ಸ್ವಲ್ಪ ಉಪ್ಪಿನೊಟ್ಟಿಗೆ ಮಿಕ್ಸಿಗೆ ಹಾಕಿ ನೀರ್ ಹಾಕದೆ ವಿದೌಟ್ ವಾಟರ್ ಅದನ್ನ ಪೇಸ್ಟ್ ಮಾಡಿ ಹೀಗೆ ಇಟ್ಕೊಂಡ್ರೆ ನಮ್ಗೆ ಮಳೆಗಾಲದಲ್ಲಿ ಈ ತರ ತಿಂಡಿಗಳಿಗೆ ಹಾಕ್ಲಿಕ್ಕೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು. ಬಟ್ ಇದ್ರದ್ದು ರುಚಿ ಬೇರೆ, ಅದರದ್ದು ರುಚಿ ಬೇರೆ. ಇದು ಭಯಂಕರ ಖಾರ ಇರುತ್ತಲ್ಲ ಇದು ಗಾಂಧಾರಿ ಮೆಣಸು ಖಾರ. ಆದ್ರೆ ಈ ತರ ಟ್ರೆಡಿಷನಲ್ ಅಡುಗೆಗಳಿಗೆ ಗಾಂಧಾರಿ ಮೆಣಸು ಹಾಕಿದ್ರೆ ರುಚಿ ಜಾಸ್ತಿ ನಿಮ್ಗೆ. ಅದರದ್ದು ರುಚಿ ಬೇರೆ ಮೆಣಸಿಗೆ ಬರುದಿಲ್ಲ. ಚಟ್ನಿಗೆಲ್ಲ ಹಾಕ್ತಾರೆ ಗಾಂಧಾರಿ ಮೆಣಸು ಹಾಕ್ತಾರೆ. ನಾರ್ಮಲ್ ಹಸಿ ಮೆಣಸು ಹಾಕಿದ್ರೆ ಕೆಲವರಿಗೆ ಹೆಲ್ತ್ ಇದು ಪ್ರಾಬ್ಲಮ್ಸ್ ಬರ್ತದೆ. ಇದರಲ್ಲಿ ಏನು ಹೆಲ್ತ್ ಇದು ಪ್ರಾಬ್ಲಮ್ ಇಲ್ಲ. ಖಾರ ಇದ್ರೂನು ಇದು ಡೈಜೆಷನ್ ಗೆ ಒಳ್ಳೆ ಹೆಲ್ಪ್ ಮಾಡ್ತದೆ. ಹಾಗೆ ಇದು ಒಳ್ಳೇದು ಅಂತ ಹೇಳ್ತಾರೆ. ಓಕೆ ಅಮ್ಮ, ಇದು ಈಗ ಬೇಯ್ತಾ ಉಂಟಲ್ಲ? ಹೌದು. ಈಗ ಕೆಸುವಿನ ಎಲೆಯಲ್ಲಿ ಏನು ಆರೋಗ್ಯಕ್ಕೆ ಏನು ಒಳ್ಳೇದಾಗ್ತದೆ? ಕೆಸುವಿನ ಎಲೆಯಲ್ಲಿ ತುಂಬಾ ವಿಟಮಿನ್ಸ್ ಇದೆ, ಐರನ್ ಕಂಟೆಂಟ್ಸ್ ರಿಚ್ ಇದೆ. ಹೌದಾ? ಮೊದಲಿನ ಕಾಲದಲ್ಲೆಲ್ಲ ಲೇಡೀಸ್ ಇದನ್ನ ತುಂಬಾ ತಗೊಳ್ತಿದ್ರಲ್ಲ, ಹಾಗೆ ಮಕ್ಕಳೆಲ್ಲ ತುಂಬಾ ಒಳ್ಳೆ ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ರು ಅಂತ ಅಜ್ಜಿ ಹೇಳ್ತಾರೆ. ಪತ್ರೊಡೆಗೆಲ್ಲ ಹಾಕಿ ಕೊಡುದು ಅಂದ್ರೆ ಅದಕ್ಕೆ ಸಹ ಹಾಕ್ತಾರೆ. ಮಕ್ಕಳಿಗೆಲ್ಲ ತಿನ್ಲಿ ಅಂತೇಳಿ ಹಾಕಿ ಕೊಡುದು. ಎಲ್ಲರೂ ತಿಂದ್ರೆ ಒಳ್ಳೇದಲ್ಲ, ಅದಕ್ಕೆ. ಈಗ ಬೇಯ್ತಾ ಬಂದಿದೆ, ಈಗ ಆಲ್ಮೋಸ್ಟ್ ಬೆಂದಿದೆ. ಇದೊಂದು ಸ್ವಲ್ಪ ತಳ ಹಿಡಿಯೋದಾಗೆ ಹೀಗೆ ತಿರುಗಿಸ್ಬೇಕು. ಹಾಗೆ ಮಗಚದ ಇದ್ರೆ ಅದು ದಪ್ಪ ಬರ್ತದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕ್ಬೇಕು. ಅಂದ್ರೆ ಈಗ ಆಲ್ಮೋಸ್ಟ್ ಇದು ರೆಡಿ ಆಯ್ತು. ಇದು ರೆಡಿ ಆಯ್ತು. ಒಂದು ಒಗ್ಗರಣೆ ಹಾಕ್ಲಿಕ್ಕೆ ತುಂಬಾ ಬೇಗ ಆಗ್ತದೆ. ಬೇಯಿಸ್ಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ಓಕೆ, ಹಾಗಾದ್ರೆ ಒಗ್ಗರಣೆ ರೆಡಿ ಮಾಡ್ಬೇಕಲ್ಲ? ಈಗ ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ಫಸ್ಟ್ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀರಲ್ಲ? ಆಯಿಲ್ ಹಾಕೋದು. ಓಕೆ. ಇದಕ್ಕೆ ಈಗ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿ ಹಾಕ್ಬೇಕು. ಆಗ ಕಟ್ ಮಾಡಿ ಹಾಕಿದ್ರೆ ಆ ರುಚಿ ಬರುದಿಲ್ಲ. ನಾವು ಯೂಶುವಲಿ ಹೀಗೆ ಮಾಡಿಯೇ ಹಾಕುದು ಅದನ್ನ. ಸ್ವಲ್ಪ ಗುದ್ದಿ ಹಾಕ್ಬೇಕು ಸ್ವಲ್ಪ. ಎಣ್ಣೆ ಬಿಸಿ ಆಯ್ತು. ಈಗ ಫಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳುವ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. ಬೆಳ್ಳುಳ್ಳಿ ಹಾಕಿದಷ್ಟು ಅದಕ್ಕೆ ರುಚಿ ಬರ್ತದ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಸ್ವಲ್ಪ ಬೆಂದು ಬಂದ ಮೇಲೆ ಅದಕ್ಕೆ ಕೆಂಪು ಮೆಣಸು, ಬ್ಯಾಡಗಿ ಮೆಣಸು ಕಟ್ ಮಾಡ್ಕೊಂಡಿರೋದು ಹಾಕುವ. ಒಗ್ಗರಣೆಗೆ ಸಾಧಾರಣ ಹಾಕ್ತಾರಲ್ಲ ಎಲ್ಲರೂ ಈ ತರ? ಅದು ಹಾಕ್ತಾರೆ. ಮತ್ತೆ ಇದೆರಡು ಆದ ಮೇಲೆ ಸಾಸಿವೆ ಸಿಡ್ದ ಮೇಲೆ ಇದು ಬೆಂದಿದೆ ಅಂತ ಆಯ್ತು. ಇದಕ್ಕೆ ನಾವು ಕರಿಬೇವು ಏನು ಹಾಕ್ತಾ ಇಲ್ಲ? ಏನು ಹಾಕ್ಲಿಕ್ಕಿಲ್ಲ, ಬರೇ ಬೆಳ್ಳುಳ್ಳಿ, ಸಾಸಿವೆ ಮತ್ತೆ ಬ್ಯಾಡಗಿ ಮೆಣಸು ಅಷ್ಟೇ. ಅದಕ್ಕೆ ಹೊಂದಿಕೆ ಸಹ ಆಗ್ಲಿಕ್ಕಿಲ್ಲ. ಇದು ಹೊಂದಿಕೊಳ್ತದೆ ಒಳ್ಳೆ. ಬೆಳ್ಳುಳ್ಳಿ ಮತ್ತೆ ಮೆಣಸು, ಸಾಸಿವೆ, ಇದು ಒಳ್ಳೆ ಆಯ್ತು. ಈಗ ರೆಡಿ ಆಯ್ತು. ಗ್ಯಾಸ್ ಆಫ್ ಮಾಡುವ. ಲಿಡ್ ತೆಗೆದು ಅದಕ್ಕೆ ಹಾಕಿ ಇಮಿಡಿಯೇಟ್ ಲಿಡ್ ಕ್ಲೋಸ್ ಮಾಡಿ. ಅದರ ಪರಿಮಳ ಅಲ್ಲಿಯೇ ಇರಬೇಕು ಅಂತ. ಅಂದ್ರೆ ಇಲ್ಲಿ ಹೋಗಬಾರ್ದು ಅಂತೇಳಿ. ಈಗ ನಾರ್ಮಲ್ ಆಗಿ ಅಡಿಗೆಗೆ ಒಗ್ಗರಣೆ ಹಾಕಿದ ನಂತರ ಇಡೀ ಅದರ ಪರಿಮಳ ಬರ್ತದೆ. ಅದಕ್ಕೆ ನಾವು ಲಿಡ್ ಅನ್ನು ಕ್ಲೋಸ್ ಮಾಡಿ ಬಿಡ್ತೇವೆ. ಆಗ ಅದರ ಪರಿಮಳ ಅದರ ಒಳಗೆ ಇರ್ತದ, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಒಂದು ಸೆಕೆ ಬಿಡ್ತದಲ್ಲ ಪರಿಮಳದ್ದು. ಅದರ ನಂತರ ನಾವು ಹೀಗೆ ತೆಗೆದು ಇದನ್ನ ಹೀಗೆ ಸ್ಪ್ರೆಡ್ ಮಾಡುವ. ಇಲ್ಲಿಗೆ ರೆಡಿ ಆಯ್ತಲ್ಲ? ಈಗ ನಮ್ಮ ಕರಗಲಿ ರೆಡಿ ಇದೆ. ಕರಗಲೆ ರೆಡಿ ಆಗಿದೆ. ಅದನ್ನ ಸರ್ವ್ ಮಾಡ್ತೇನೆ ನಾನೀಗ. ನೀವು ಕರಗಲೆ ಜೊತೆಗೆ ರೈಸ್ ಮಾಡಿ ತಂದಿದ್ದೇನೆ. ಅಂದ್ರೆ ಊಟಕ್ಕೆ ಇದು ಸ್ಪೆಷಲ್ ಅಂತಿಲ್ಲ, ಅನ್ನದೊಟ್ಟಿಗೆನೆ ಇದನ್ನ ತಿನ್ಲಿಕ್ಕೆ. ಇನ್ನು ದೋಸೆ ಒಟ್ಟಿಗೆಲ್ಲ ಹಾಕೊಳ್ಬಹುದು. ಅನ್ನದೊಟ್ಟಿಗೆ ಚಂದ ಕಾಣ್ತದೆ, ಅಂದ್ರೆ ತಿನ್ಲಿಕ್ಕೆ ಒಳ್ಳೆ ಆಗ್ತದ ಅಂತ. ಈಗ ಕೆಸುವಿನೆಲೆ ಕರಗಲಿ ರೆಡಿ ಆಗಿದೆ. ನೀವು ಇದನ್ನ ತಿಂದು ನೋಡಿ ಹೇಳ್ಬೇಕಲ್ಲ. ಕೆಸುವಿನ ಎಲೆ ಅಂತ ಗೊತ್ತೇ ಆಗಲ್ಲ ನೋಡಿ. ನಾರ್ಮಲ್ ಆಗಿ ನಾವು ಕೆಸು ಎಲ್ಲ ತೋಟದಲ್ಲೆಲ್ಲ ನೋಡ್ತೇವೆ, ಆದ್ರೆ ಈ ತರ ಅಡುಗೆ ಮಾಡಿದ್ರೆ ಸ್ಪೆಷಲ್ ಆಗಿ. ಇದೀಗ ಪಾಲಕ್ ಹಾಗೆ ಆಗಿದೆ ನೋಡ್ಲಿಕ್ಕೆ, ರುಚಿ ಬೇರೆ ಇದೆ. ಇದರ ಜೊತೆ ರೈಸ್ ಒಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್. ಓಕೆ, ಟೇಸ್ಟ್ ನೋಡೋಣ ಹಾಗಾದ್ರೆ. ಆಯ್ತು. ಓಕೆ, ಸುರೇಖ್ ಅವರು ಸಾಕಾಗಿರುವಂತಹ ಕೆಸುವಿನ ಎಲೆಯ ಕರಗೆಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನ ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು
ಕೆಸುವಿನ ಎಲೆಯ ಕರಗಲೆ. ತಯಾರಿಸುವ ವಿಧಾನ: ಮೊದಲು ಕೆಸುವಿನ ಎಲೆಗಳನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. ನಂತರ ಬಾಣಲೆಗೆ 1/4 ಲೋಟದಷ್ಟು ನೀರು ಹಾಕಿ ಹೆಚ್ಚಿದ ಕೆಸುವಿನ ಎಲೆಯನ್ನು ಸೇರಿಸಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ 6ರಿಂದ 8 ಬಿಂಬುಳಿಯನ್ನು ಸೇರಿಸಿ ಬೇಯಿಸಿ. ಸೊಪ್ಪು ಹಾಗೂ ಬಿಂಬುಳಿ ಪೂರ್ತಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ ಪೇಸ್ಟ್ ಸೇರಿಸಿ ಬೇಯಿಸಿ. ಇನ್ನೊಂದೆಡೆ ಒಗ್ಗರಣೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸು, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಹಾಗೂ ಮಳೆಗಾಲದ ಸ್ಪೆಷಲ್ ಕೆಸುವಿನ ಎಲೆಯ ಕರಗಲೆ ರೆಡಿ. ಓಕೆ ಮ್ಯಾಮ್, 2 ಡಿಶ್ ಕೂಡ ರೆಡಿಯಾಗಿ ನಮ್ಮ ಮುಂದೆ ಇದೆಯಲ್ಲ. ಓಕೆ, ಫಸ್ಟಿಗೆ ನಾವು ಕರಗೆಲ್ಲ ನೋಡೋಣ, ಗೆಣಸೆಲ್ಲ ನೋಡೋಣ, ಯಾವುದು ನಿಮ್ಮ ಚಾಯ್ಸ್. ಓಕೆ, ಫಸ್ಟಿಗೆ ನಾವು ಖಾರ ನೋಡುವಲ್ಲ. ಓಕೆ, ಕೆಸುವಿನ ಕರಗೆಲ್ಲ ರೈಸ್ ಒಟ್ಟಿಗೆ ಒಳ್ಳೆದಾಗುತ್ತೆ. ಓಕೆ, ಹಾಗಾದರೆ ಫಸ್ಟಿಗೆ ಸ್ವಲ್ಪ ರೈಸ್ ತಗೊಳ್ಬೇಕು. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಂದಿದೆ. ಗೊತ್ತೇ ಆಗಲ್ಲ ಅಂದರೆ ಕೆಸು. ನಾನು ಆಗ ಅಂದ್ಕೊಂಡೆ ಇದು ಖಾರ ಇದು ಏನು ಕೆಸುವಿನ ತೋರಿಸುವಂಥದ್ದು ಏನಾದರೂ ಇರ್ಬೋದು ಅಂತ. ಇಲ್ಲ, ಅದು ಆ ಥರ ಗೊತ್ತೇ ಆಗಲ್ಲ. ಚೆನ್ನಾಗಿದೆ. ಅಂದರೆ ಈಗ ಗಂಜಿ ಊಟಕ್ಕೆಲ್ಲ ಇದನ್ನು ತಿನ್ಬೋದಲ್ಲ ಈ ಥರ ಇದ್ದರೆ, ಇಲ್ಲಾಂದರೆ ಈ ಥರ ರೈಸಿಗೆ ಕೂಡ ತಿನ್ಬೋದು. ರೈಸ್ ಒಟ್ಟಿಗೆ ಹಾಕೊಂಡು ನೋಡಿ ನೀವು ಹೇಗಿದೆ ಟೇಸ್ಟ್ ಅಂತ. ಅಂದರೆ ಕೆಸು ಅಂತ ಬಂದಾಗ ಸ್ವಲ್ಪ ನೈಸ್ ಬರುತ್ತಲ್ಲ ಇದರಲ್ಲಿ. ಅದು ಒಳ್ಳೆ ಟೆಕ್ಸ್ಚರ್ ಬರ್ತದೆ. ಅದು ಹೌದು, ಬೆಂದು ಓಕೆ, ಒಳ್ಳೆ ಟೆಕ್ಸ್ಚರ್ ಬರ್ತದೆ ಅದು. ಓಕೆ ಒಳ್ಳೆದಾಗಿದೆ. ಓಕೆ, ಚೆನ್ನಾಗಿದೆಲ್ಲ. ಓಕೆ, ಈಗ ಗೆಣಸೆಲ್ಲ ನೋಡೋಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಚೆನ್ನಾಗಿದೆ. ಇದು ನೋಡಲಿಕ್ಕೆ ಒಂಥರ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಲಿಕ್ಕೆ ಚೆನ್ನಾಗಿದೆ. ಇದರ ಬಾಳೆ ಎಲೆ ಎಲ್ಲ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿರ್ಬೋದು ನೋಡುವ. ಹಾಂ, ಇದು ಬಿಸಿ ಬಿಸಿ ತಿಂದರೆ ಇನ್ನೂ ಒಳ್ಳೆಯದಲ್ಲ. ಅಂದರೆ ಪ್ಲೇಟಲ್ಲಿ ಮಾಡ್ತಿರ್ಬೇಕು, ತಿಂತಿರ್ಬೇಕು. ಇದಕ್ಕೆ ಏನು ನಾವು ಏನು ಪದಾರ್ಥ ಏನು ಬೇಕು ಅಂತಿಲ್ಲ. ಸ್ವೀಟ್ ಇದು ಈವ್ನಿಂಗ್ ಟೈಮಿಗೆಲ್ಲ ಹೇಳಿ ಮಾಡಿಸಿದ್ದು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಖುಷಿ ಆಯಿತು. ಓಕೆ, ಅಂದರೆ ನಮಗೆ ಸ್ಪೆಷಲ್ ಆಗಿ ಅಂತ ಹೇಳಿದರೆ ನಿಮ್ಮ ಬ್ರಾಹ್ಮಿನ್ಸ್ ಇದರಲ್ಲಿ ಒಂದು ಟ್ರೆಡಿಷನಲ್ ಫುಡ್ ಅಲ್ಲ. 2 ಕೂಡ ಚೆನ್ನಾಗಿ ಬಂದಿದೆ ಮ್ಯಾಮ್. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸುರೇಖ ಅವರು ಸಾಕಾಗಿರುವಂತಹ ಗೆಣಸೆಲೆ ಮತ್ತು ಕೆಸುವಿನ ಎಲೆನ ಕರಗೆಲೆ 2 ಕೂಡ ಚೆನ್ನಾಗಿ ಬಂದಿದೆ. ಬ್ರಾಹ್ಮಿನ್ಸ್ ಇವರ ಇದರಲ್ಲಿ ಟ್ರೆಡಿಷನಲ್ ಫುಡ್ ಅಂತ ಹೇಳಿದರು. ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.